ಭಾರತದಲ್ಲಿ ಅತಿ ವಿಶಿಷ್ಟ ಆಚಾರ ವಿಚಾರಗಳಿರುವುದು ತುಳುನಾಡಿನಲ್ಲಿ. ಪರಶುರಾಮನ ಸೃಷ್ಟಿಯಾದ ಈ ದೈವದೇವರ ಪುಣ್ಯ ಭೂಮಿಯಲ್ಲಿ ನಾಗಾರಾಧನೆಗೆ ಅತ್ಯಂತ ಪವಿತ್ರವಾದುದು. ಇಲ್ಲಿ ಜನ ನಾಗಾರಾಧನೆಯನ್ನು ಭಯ ಭಕ್ತಿಯಿಂದ ಮಾಡುತ್ತಾರೆ. ಆದ್ರೆ ಮಹಾನಗರಿ ಮುಂಬೈನಲ್ಲಿ ಇದೇ ನಾಗಾರಾಧನೆಗೆ ಅವಹೇಳನ ಮಾಡಲಾಗಿದೆ ಎಂದು ಆರೋಪಿಸಲಾಗಿದೆ. ಮುಂಬೈನ ಡ್ಯಾನ್ಸ್ ಬಾರ್ ಒಂದರಲ್ಲಿ ಈ ನಾಗಾರಾಧನೆ ನಾಗದರ್ಶನದ ಡ್ಯಾನ್ಸ್ ಮಾಡುವ ಮೂಲಕ ಅವಹೇಳನ ಮಾಡಲಾಗಿದ್ದು, ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದು, ಮದ್ಯ ಸೇವಿಸಿ ಅವಹೇಳನಕಾರಿ ಡ್ಯಾನ್ಸ್ ಮಾಡುವ ಮೂಲಕ ತುಳು ಸಂಸ್ಕೃತಿ ನಂಬಿಕೆಗಳಿಗೆ ಅಪಚಾರ ಮಾಡಲಾಗಿದ್ದು, ಈ ಮೂಲಕ ಹಿಂದೂ ಧರ್ಮಕ್ಕೆ ಅವಹೇಳನ ಮಾಡಿದ್ದಾರೆ ಎಂದು ಈ ಬಗ್ಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ನಿತಿನ್ ಅವರು. ನಿತಿನ್, ತುಳುನಾಡಿನ ಸಂಸ್ಕೃತಿಗೆ ಮತ್ತೆ ಅಪಚಾರ ಆಗಿದೆ. ಈ ಬಾರಿ ಮುಂಬೈನಲ್ಲಿ ಘಟನೆ ನಡೆದಿದೆ. ಪದೇ ಪದೇ ಇಂತಹ ಘಟನೆಗಳು ನಡೀತಾ ಇದೆ. ಈ ಬಗ್ಗೆ ನೀವೇನಂತೀರಿ ನಿತಿನ್? ಹೌದು ಸುನೀತಾ, ಮತ್ತೆ ಮತ್ತೆ ಇಂತಹ ಒಂದು ಘಟನೆಗಳು ಮರುಕಳಿಸ್ತಾ ಇದೆ. ಈ ಹಿಂದೆ ಕೂಡ ನಾವು ನೋಡಿದ್ದೇವೆ. ಇದು ಸ್ಪೆಷಲ್ ಆಗಿ ನಾಗಾರಾಧನೆಗೆ, ಅಂದ್ರೆ ನಮ್ಮ ಮುಂಬೈಯಲ್ಲಿರುವಂತಹ ಒಂದು ಬಾರ್ ನಲ್ಲಿ ನಡೆದಂತಹ ಒಂದು ಘಟನೆ ಅಂತ ಹೇಳಿ ವಾಟ್ಸ್ಆಪ್ ನಲ್ಲಿ, ಫೇಸ್ಬುಕ್ ಗಳಲ್ಲಿ ನಿನ್ನೆಯಿಂದ ವೈರಲ್ ಆಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಹೇಳ್ತಾ ಇದಾರೆ. ಎಲ್ಲೋ ಒಂದ್ ಕಡೆ ಇದು ನಮ್ಮ ಕರಾವಳಿಯವರೇ, ನಮ್ಮ ಊರಿನ ನಾಗಾರಾಧನೆಯನ್ನು ಭೂತಾರಾಧನೆ ಎಲ್ಲ ಗೊತ್ತಿದ್ದವ್ರು ಅನ್ನುವಂಥದ್ದು. ಯಾಕಪ್ಪ ಅಂತ ಹೇಳಿದ್ರೆ ಅದು ಹಾಡನ್ನು ಕೇಳುವಾಗ ನಾಗಾರಾಧನೆಯಲ್ಲಿ ಬರುವಂತಹ ಒಂದು ಹಾಡು ಆ ರೀತಿ ಇದೆ. ಇನ್ನೊಂದ್ ಕಡೆ ಆ ನರ್ತನ ಮಾಡ್ತಾ ಇದಾರೆ, ಅಂದ್ರೆ ಬಾರಲ್ಲಿ ಯಾರು ಕುಣಿತಾ ಇದ್ದಾರೆ ಅವ್ರು ನೋಡುವಾಗ ಗಗ್ಗರ ಎಲ್ಲ ಇಟ್ಕೊಂಡು, ಅಂದ್ರೆ ಗಗ್ಗರ ಅಂತ ಹೇಳ್ತಾರೆ, ದೈವದ ಒಂದು ಸೇವೆಯಲ್ಲಿ ಬರುವಂತಹ ಒಂದು ಗಗ್ಗರ ಯಾವ ರೀತಿ ಹಾವಭಾವ ಮಾಡ್ತಾರೆ ಆ ರೀತಿ ಮಾಡುವಂತ, ಇನ್ನೊಂದು ಪ್ರಸಾದವನ್ನು ಇಟ್ಕೊಳ್ಳುವಂತಹ ಒಂದು ನೃತ್ಯವನ್ನು ವಿಡಂಬನ ಮೂಲಕ ಮಾಡ್ತಾ ಇದ್ದಾರೆ. ಅಂದ್ರೆ ಅವರು ಒಟ್ಟಿನಲ್ಲಿ ಗೊತ್ತಾಗುತ್ತೆ ಕರಾವಳಿಯವರೇ, ಅವರಿಗೆ ಗೊತ್ತಿದೆ ಏನು ಇಲ್ಲಿನ ಸಂಸ್ಕಾರ ಸಂಸ್ಕೃತಿ ಅನ್ನುವಂಥದ್ದು, ಯಾವ ರೀತಿ ಆಗ್ತಾ ಇರುತ್ತೆ ನಾಗಾರಾಧನೆ ಅನ್ನುವಂಥದ್ದು. ಅಂದ್ರೆ ಒಂದು ಬೇಸರದ ಸಂಗತಿ ಅಂತ ಹೇಳಿದ್ರೆ ಪದೇ ಪದೇ ಈ ರೀತಿ ತುಳುನಾಡಿನ ಸಂಸ್ಕೃತಿ ಸಂಸ್ಕಾರಗಳಿಗೆ, ಆಚರಣೆ ವಿಚಾರಗಳಿಗೆ ಒಂದು ಅವಮಾನ ಮಾಡುವಂತಹ ಕೆಲಸಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇದೆ. ಅದೊಂದು ತುಂಬಾನೇ ಬೇಸರದ ಸಂಗತಿ. ನಾವು ಈ ಹಿಂದೆಯೂ ಕೂಡ ನೋಡಿದ್ವಿ,
ಡಿಜೆಗಳಲ್ಲಿ ನಾಗಾರಾಧನೆಯ ಹಾಡನ್ನು ಹಾಕಿ, ಅಂದ್ರೆ ನಾಗನಿಗೆ ಸಂಬಂಧಪಟ್ಟಂತ ಹಾಡಂತಲ್ಲ, ಒಂದು ನಾಗಿನಿ ಡ್ಯಾನ್ಸರ್ ಅಂತ ಹಾಡನ್ನು ಹಾಕಿ ಹಿಂಗಾರ ಎಲ್ಲ ಇಟ್ಕೊಂಡು ನಾಗಾರಾಧನೆ ನಾಗಮಂಡಲ ಯಾವ ರೀತಿ ನಡೆಯುತ್ತೆ ನಮ್ಮ ಕರಾವಳಿ ಭಾಗದಲ್ಲಿ, ಆ ರೀತಿ ವಿಡಂಬನ ಮೂಲಕವಾಗಿ ನಾವು ಡಿಜೆ ಹಾಡುಗಳಲ್ಲಿ ಮಲೆನಾಡು ಭಾಗಗಳಲ್ಲಿ ಯುವಕರು ಡ್ಯಾನ್ಸ್ ಮಾಡಿದನ್ನು, ವಿಕೃತವಾಗಿರುವಂತಹ ನೃತ್ಯ ಮಾಡಿದ್ದನ್ನು ನಾವು ನೋಡಿದ್ದೇವೆ. ಇದೀಗ ನೋಡುವಾಗ ಈ ರೀತಿಯ ಒಂದು ಬಾರ್ನಲ್ಲಿ ನಡೆದಂತಹ ಒಂದು ನೃತ್ಯ ಆಗಿರ್ಬೋದು. ಅದೇ ರೀತಿ ಹಿಂದೆ ನಾವು ಭೂತಾರಾಧನೆಯಲ್ಲೂ ಕೂಡ ನಾವು ನೋಡ್ತಾ ಇದ್ದೇವೆ, ಮೆಹಂದಿ ಫಂಕ್ಷನ್ ಅಂದ್ರೆ ಮದ್ರಿಂಗಿ ಅನ್ನುವಂತಹ ಒಂದು ಫಂಕ್ಷನ್ ಇದೆ, ಕಾರ್ಯಕ್ರಮ ಬರುತ್ತೆ ತುಳುನಾಡಿನ ಸಂಸ್ಕೃತಿಯಲ್ಲಿ. ಸೊ ಆವಾಗ ಕೂಡ ಭೂತಾರಾಧನೆಗೆ ಅವಹೇಳನ ಮಾಡಿರುವಂತದ್ದು, ನಾಗಾರಾಧನೆಗೆ ಅವಹೇಳನ ಮಾಡಿರುವಂತದ್ದು ಪದೇ ಪದೇ ಕಾಣ್ಲಿಕ್ಕೆ ಸಿಗ್ತಾ ಇದೆ. ಒಂದು ಇಲ್ಲಿ ನಾವು ನೋಡ್ಬೇಕಂತ ಹೇಳಿದ್ರೆ ಇದಕ್ಕೆಲ್ಲ ಏನ್ ಕಾರಣ ಅಂತ ನೋಡ್ಕೊಂಡು ಹೋದಾಗ, ನಮ್ಮ ಈ ತುಳುನಾಡಿನಲ್ಲಿ ಅಥವಾ ನಮ್ಮ ಈ ಆಚಾರ ವಿಚಾರಗಳು ಸಂಸ್ಕೃತಿ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಇದಕ್ಕೆ ಸಂಬಂಧಪಟ್ಟವರು ದೊಡ್ಡ ಮಟ್ಟದಲ್ಲಿ ಕಟ್ಟುನಿಟ್ಟಿನ ಕಾನೂನನ್ನು ಅಥವಾ ಕಟ್ಟುನಿಟ್ಟಿನ ಕ್ರಮಗಳನ್ನು ರೂಪುರೇಷೆಗಳನ್ನು ಸಿದ್ಧಪಡಿಸ್ತಾ ಇಲ್ಲ ಅನ್ನುವಂಥದ್ದು. ಯಾಕಪ್ಪ ಅಂದ್ರೆ ಭಯ ಇಲ್ಲ ಅನ್ನುವಂಥದ್ದು ಕಾಣ್ತಾ ಇದೆ. ಅಂದ್ರೆ ನಾವು ಏನು ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡುವಂತಹ ದೈವ ದೇವರು ನಾಗಾರಾಧನೆ ಅನ್ನುವಂಥದ್ದು ಇದರಲ್ಲಿ ಭಯ ಭಕ್ತಿ ಇಲ್ಲವೋ, ಅಥವಾ ಈ ಸಂಘಟನೆಗಳು ಅಥವಾ ಈ ಸಂಘಟಿತ ಮಾಡ್ತಾರೆ, ಸೊ ಅವರಲ್ಲಿ ಇಂತಹ ಒಂದು ಎಲ್ಲೋ ಒಂದ್ ಕಡೆ ನಾಯಕತ್ವ ಅಥವಾ ಇದನ್ನು ಕಂಟ್ರೋಲ್ ಮಾಡಬೇಕು ಅನ್ನುವಂಥದ್ದು ಮಿಸ್ ಆಗ್ತಾ ಇದೆ ಅನ್ನೋದು ಕಾಣ್ತಾ ಇದೆ. ಹೌದು. ತುಳುನಾಡಿನ ಬಗ್ಗೆ ಜನರಿಗೆ ಯಾಕೆ ಈ ಅಸಡ್ಡೆ ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಪದೇ ಪದೇ ಒಂದು ವಿಕೃತಿಯಾಗಿ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸ್ತಾ ಇದ್ದಾರೆ, ನಾವು ನೋಡ್ತಾನೆ ಬರ್ತಾ ಇದ್ದೀವಿ. ಆದ್ರೆ ನೋಡಿ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ನೋಡಿ, ಅವರಿಗೆ ಡೀಟೇಲ್ ಆಗಿ ಎಲ್ಲ ಗೊತ್ತಿದೆ ನಮ್ಮ ಸಂಸ್ಕೃತಿ ಬಗ್ಗೆನೇ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಅಂದ್ರೆ ಎಲ್ಲಾದ್ರೂ ಸಂಘಟನೆಗಳು ಗಟ್ಟಿಯಾಗಿ ಆಗ್ತಾ ಇಲ್ಲ ಅಂತ? ಅದೇ ಆಗ್ತಾ ಇರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಹೇಳ್ತಾರೆ ಹಿಂದಿನಿಂದಲೂ ಕೂಡ ಧರ್ಮ ಶಿಕ್ಷಣದ ಕೊರತೆ ಇದೆ ಅನ್ನುವಂಥದ್ದು, ಧರ್ಮ ಶಿಕ್ಷಣ ಇಲ್ಲ ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಅದೇ ನಾವು ಈ ಹಿಂದೆ ಕೂಡ ನೋಡಿದಾಗೆ ಅಂದ್ರೆ ನಮ್ಮ ಮನೆಯ ಕಾರ್ಯಕ್ರಮ, ಒಂದು ಮದುವೆಯ ಕಾರ್ಯಕ್ರಮ ಮುಂಚಿನ ದಿನವಾಗಿ ನಡೆಯುವಂತಹ ಒಂದು ಮದಿರಂಗಿ ಅನ್ನುವಂತಹ ಒಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲೂ ಕೂಡ ಈ ರೀತಿಯ ವಿಕೃತವಾಗಿರುವಂತಹ ನೃತ್ಯಗಳನ್ನು ಮಾಡಿ ವಿಕೃತವಾಗಿರುವ ಆನಂದವನ್ನು ಪಡಿತಾರೆ. ಈ ಹಿಂದೆ ಗುಳಿಗನ ಕೋಲದ ರೀತಿಯಲ್ಲಿ ಮಾಡಿರುವಾಗಿರ್ಬೋದು, ಅಥವಾ ದೈವದ ನೃತ್ಯವನ್ನು ಮಾಡಿರುವಂತದ್ದಾಗಿರ್ಬೋದು, ಅದೇ ರೀತಿ ನಾಗಾರಾಧನೆ ನೃತ್ಯವನ್ನು ಮಾಡಿರುವಂತದ್ದಾಗಿರ್ಬೋದು. ಇಂತಹ ಒಂದು ವಿಕೃತ ನೃತ್ಯವನ್ನು ಮಾಡಿ ವಿಕೃತನವನ್ನು ಪಡಿತಾ ಇದ್ದಾರೆ. ಆದ್ರೆ ಇದು ಸಂಘಟನೆ, ಅಂದ್ರೆ ನಮ್ಮ ಈ ಭೂತಾರಾಧನೆ ನಡೆಸ್ತಾರೆ ಯಾರು, ನಾಗಾರಾಧನೆ ಯಾರು ನಡೆಸ್ತಾರೆ, ಸೊ ಇವರಲ್ಲಿ ನಾವೆಲ್ಲರೂ ಒಂದೇ ಅನ್ನುವಂಥದ್ದು ಒಂದು ಕಮಿಟಿ ಇಲ್ಲ. ಈ ರೀತಿ ಒಂದು ಅವಹೇಳನ ನಡೆದಾಗ ಇದರ ಬಗ್ಗೆ ಕ್ರಮ ಕೈಗೊಳ್ಳುವಂಥದ್ದು, ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತುವಂಥದ್ದು ಈ ಕಾರ್ಯಕ್ರಮ ಆಗ್ತಾ ಇಲ್ಲ. ಸೊ ಇದು ಸಡಿಲಾಗಿದೆ. ಸಡಿಲಾದಾಗ ಎಲ್ಲೋ ಒಂದ್ ಕಡೆ ಈ ಯುವ ಜನರಿಗೆ ಅಥವಾ ಈ ರೀತಿ ಮೋಜು ಮಸ್ತಿ ಮಾಡ್ತಾ ಇರುವವರಿಗೆ ಇದೊಂದು ಏನೋ ಬೇಕಾಬಿಟ್ಟಿಯಾಗಿರುತ್ತೆ, ಯಾರು ನಮ್ಮನ್ನು ಕೇಳುವವರಿಲ್ಲ ಹೇಳುವವರಿಲ್ಲ ಅನ್ನುವಂತ ಒಂದು ಭಾವನೆ ಬಂದಿದೆ. ಏನ್ ಮಾಡಿದ್ರು ಕೂಡ ನಡೀತದೆ ಅನ್ನುವಂಥದ್ದು ಒಂದು ತುಳುನಾಡಿನಲ್ಲಿ ಯಾರು ನಮ್ಮನ್ನು ಕೇಳುವವರಿಲ್ಲ, ನಮ್ಮನ್ನು ಯಾರು ಪ್ರಶ್ನೆ ಮಾಡಲ್ಲ ಅನ್ನುವಂಥದ್ದು ತಲೆಯಲ್ಲಿ ಬಂದಿರಬೇಕು. ಸೊ ಅದಕ್ಕೋಸ್ಕರ ಈ ರೀತಿ ವಿಕೃತ ಆನಂದವನ್ನು ಪಡಿತಾ ಇದ್ದಾರೆ ಯುವಕರು ಎಲ್ಲಾ ಕಡೆಯಲ್ಲಿ ನೋಡಿದ್ರೆ. ನಾವು ಕೂಡ ನೋಡ್ತಾ ಇದ್ದೇವೆ, ಯಾರಾದ್ರೂ ಒಬ್ರು ಈ ದೈವ ಪಾತ್ರಗಳಾಗಿರ್ಬೋದು ಅಥವಾ ಈ ಸಂಸ್ಕಾರ ಸಂಸ್ಕೃತಿ ಅನ್ನುವಂಥದ್ದು ಅಥವಾ ಆಚಾರ ವಿಚಾರಗಳ ಬಗ್ಗೆ ಭಾಷಣ ಹೇಳುವವರಾಗಿರ್ಬೋದು, ಇಂತಹ ಘಟನೆಗಳು ಬಂದಾಗ ಮರುಕಳಿಸಿದಾಗ ಧ್ವನಿ ಎತ್ತಬೇಕು, ಅವರು ಬಂದು ಇದ್ರ ಬಗ್ಗೆ ಹೋರಾಟ ಮಾಡಬೇಕು ಅಥವಾ ಏನಾದ್ರೂ ದೂರು ದಾಖಲಿಸಬೇಕು, ಈ ರೀತಿ ಆಗ್ಬಾರ್ದು, ಆದ್ರೆ ಕಠಿಣ ಶಿಕ್ಷೆ ಆಗ್ಬೇಕು ಅನ್ನುವಂಥದ್ದು. ಆದ್ರೆ ಇದು ಏನು ಕಾಣ್ತಾ ಇಲ್ಲ ಅಂತ ಇದ್ದಾಗ ಪದೇ ಪದೇ ಮರುಕಳಿಸ್ತಾ ಇರುತ್ತೆ. ಧನ್ಯವಾದಗಳು ನಿತಿನ್ ನಿಮ್ಮೆಲ್ಲ ಮಾಹಿತಿಗಾಗಿ.